ಸಮಸ್ತ ಭಕ್ತಿಯನ್ನವಾಗಿ ಸಹಾಯಗಳು ವಿಶೇಷವಾಗಿ ನಾಗಮಂಡಲ ಸೇವೆ ಜಾಗ ದೇವರು ನಡೆಮಾಡಿ ಅಂಚೆ ದೇವರ ಪ್ರತಿಷ್ಠಾಪನೆ ಆದ 14 ವರ್ಷ. ಈ 14ನೇ ವರ್ಷದ ಹೊತ್ತು ವಿಶೇಷವಾದ ನಾಗದೇವರಿಗೆ ಪಂಚಾಮೃತ ಪ್ರಸ್ತುತವಾದ ಅಭಿಷೇಕ ಸೇವೆ ಅಂಚೆ ಆಶ್ಲೇಷ ಪೂಜೆ ಮತ್ತು ಈಗಲಿಗೆ ನಾಗದೇವರಿಗೆ ಉಂಟಿಗಳಿಗೆ ಉಂಟು ಮತ್ತು ಅಮೃತವಾಯಿನ ವಾಕ್ಯನು ಸಮಸ್ತ ನಮ್ಮ ಭಕ್ತಿಯಲ್ಲ ಅಂಚೆನೆ ನಮ್ಮ ಸೇವಾ ಸಮಿತಿ ಅಭಿವೃದ್ಧಿ ಸಮಿತಿ ಅಂಚೆನೆ ಮಹಿಳಾ ಸಮಿತಿ ಭಜನಾ ಸಮಿತಿ ಮಾತ ಸಮಿತಿಯ ಸಮಸ್ತ ಭಕ್ತಿಯರು ಒಕ್ಕೂಟದ ಸಹಕಾರ ಮಾತ ಈ ಸೇವೆ ನಡೆದನು ಅಂಚೆನೆ ಸಮಸ್ತ ಭಕ್ತಿಯರು ತಮ್ಮ ತಮ್ಮ ಇಷ್ಟಾರ್ಥದ ಸೇವೆಯನ್ನು ತಂದು ಈ ಸಾನ್ನಿಧ್ಯದ ಭಕ್ತಿ ಮಾತಬೇಡ ಅಂಚೆನ ಇಂಥ ದೇವನವರಿಗೆ ನಮಗೆ ಪ್ರಸಾದ ಬಂದ ನಮ್ಮ ಕನ್ನಡ ದೇವನವರಿಗೆ ದರ್ಶನ ಕೊಂಡ ಅವೇ ನಮಗೆ ಪ್ರಸಾದ ಅಂಚೆ ನಮಗೆ ದರ್ಶನ ನೀರೇ ಮಾತೆಲ್ಲ ಅವಕಾಶ ನಮಗೆ ಕೊಡ್ತಾರೆ ಅಂಚೆನೆ ಮಾತೆಲ್ಲ ದರ್ಶನದ ಸೇವೆಯನ್ನು ತುಪ್ಪಿನ ಅಂಚೆನೆ ಆ ಸೇವೆಯ ವಿಂಗಾರದ ಪರಿಪೂರ್ಣವಾದ ನಿಖಲ ಕೈಗೆ ದೇವರ ಕೊಟ್ಟೆಲ್ಲ ಸಮಸ್ತ ಸಮಿತಿದವರನ್ನು ಬೆತ್ತೊಂದು ನಿಖಲ ಕೈಗ ದೇವರ ಪ್ರಸಾದವನ್ನು ಒದಗಾಯಿಸಿದ್ದೇವೆ ಅಂಚೆನ ನಮಗೆ ಪ್ರಸಾದ ರೀತಿ ಕೊಟ್ಟು ಬೇರೆ ಬೇರೆ ಸಹ ಜೀವನದೇ ಇವುಗಳು ಅವರು ಹುಲ್ಲಿನವರೇ ಮನಸ್ಸಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತ ರಕ್ಷಣವನ್ನು ಮನುಷ್ಯರಾದ ಹುಟ್ಟಿ ಬಂದ ನಮ್ಮ ಜೀವನ ಸಾರ್ಥಕ ಆಗುವಂತಹ ಸಂಕಲ್ಪವನ್ನು ನಮ್ಮ ಬದುಕೊಂಡಿಲ್ಲ ಅಂಚಿನ ನಿಖಲ ಇಂಚಿನ ಇಷ್ಟಾರ್ಥ ಆಸೆ ಆಕಾಂಕ್ಷೆಗೊಂಡ ನಮಗೆ ಮಾತ್ರ ದೇವರಿಗೆ ಜಯ ಮಾಡಿಕೊಡು ಇನಿತ ಜೀವನವು ದೇವರಿಗೆ ಸೇವೆಗಳನ್ನು ಪ್ರಸನ್ನವಾದಿತ್ತಿ ಆ ಅಮೃತವಾಯಿನ ವಾಕ್ಯ ಕೇಳಕೊಟ್ಟು ಮಾತೆಲ್ಲ ಆ ತಮ್ಮ ಮೊದಲ ಶಬ್ದ ಮಲ್ಪಂದೆ ಅತ್ತಂದಾಗ ಪರಿಪೂರ್ಣವಾದ ಮಾತಿನಂತೆ ಏಕಾಗ್ರತದ ಮನಸ್ಸು ವಿಷಾಯಕಂ ಪ್ರಜ್ವಲ ಭೂತನ್ನಾಗರಾಜಂ ಪ್ರಣತೋಸ್ಯ ನಿತ್ಯಂ ಮಾತೆಲ್ಲ ಗೋವಿಂದನ ಸ್ಮರಣೆ ಮಾಡುತ್ತದೆ ವಸತಿ ನಾಗಕರ್ಮದೇವ ಮಾತಾಡಿ ಗೋವಿಂದಾನಿ ಗೋವಿಂದ
ಬ್ರಹ್ಮ ಇವತ್ತಿನ ದಿನದಲ್ಲಿ ಇಷ್ಟರಲ್ಲಿ ಯಜಮಾನ ವರ್ಗ ಬ್ರಹ್ಮ ಸಮೂಹ ಅದೇ ಪ್ರಕಾರ ಭಕ್ತ ಸಮೂಹ ಸೇರಿಕೊಂಡು ಪೂರ್ವದಲ್ಲಿ ಸನ್ನಿಧಾನ ಪ್ರೇರೇಪಣೆ ಕೊಟ್ಟಿರ್ತಕ್ಕಂತೆ ಸನ್ನಿಧಾನಕ್ಕೆ ಮಹೋತ್ಸವಾಂಗ ಉದ್ದೇಶಾರ್ಥವಾಗಿ ಬೇಕಾದಷ್ಟು ನಪನ ಕಲಶಾಭಿಷೇಕ ಪ್ರಸನ್ನ ಷೋಡಶೋಪಚಾರ ಪೂಜಾದಿ ನಡೆಸಿಕೊಂಡು ಸಮಸ್ತ ದೇವರಿಗೆ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ಸ್ಥಳದಲ್ಲಿ ಆಶ್ಲೇಷಾವಧಿಪೂರ್ವಕವಾಗಿ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಸತ್ಕಾರ್ಯ ಆದುಂಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ ತಿಳಿಸಿಬಿಡಿಯವರಿಗೆ. ಈ ಸೇವಾದಿ ಬಗ್ಗೆ ನನ್ನನ್ನು ನಂಬಿಕೊಂಡು ಬರ್ತ ಭಕ್ತ ಸಮೂಹ ವಿಶೇಷವಾಗಿ ಸಮಿತಿ ರೂಪದಲ್ಲಿ ಆಚರಣೆ ಪಡಿಸ್ತಾ ಬಂತು. ಈ ಸ್ಥಳದಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿ ನನ್ನನ್ನು ಆರಾಧಿಸುತ್ತವರು ದೇಹದಂಡನೆ ಪೂರ್ವಕವಾಗಿ ಆ ಭಕ್ತಿಪೂರ್ವಕವಾಗಿ ಯಾವ ಸೇವಾದ ಯಾವ್ಯಾವ ಭಕ್ತಿ ನಡ್ಕೊಂಡಿದ್ದಾರೆ ಅವರವರಿಗೆ ಬೇಕಾದ ಇಷ್ಟಾರ್ಥವನ್ನು ನಡೆಸಿಕೊಟ್ಟು ಸ್ಥಳವನ್ನು ನಂಬಿಕೊಂಡು ಹೋದಂತೆ ನನ್ನ ಸಾನ್ನಿಧ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಸ್ಥಳದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ಸನ್ನಿಧಾನಕ್ಕೆ ಪ್ರಾರ್ಥಿಸಿಕೊಂಡು ಬರ್ತಾರೋ ಅವರವರ ಇಷ್ಟಾರ್ಥವನ್ನು ನಡೆಸಿಕೊಟ್ಟು ಈ ಕ್ಷೇತ್ರದಲ್ಲಿ ಸರ್ವರಿಗೂ ಪೂರ್ಣ ಪುಣ್ಯ ಪ್ರಸಾದ ಸಂತೋಷ ಸರ್ವರಿಗೂ ಅನುಕೂಲ ಅನುಗ್ರಹ ಸರ್ವರಿಗೂ ನಡೆಸಿಕೊಟ್ಟಿದೆ. ಲಕ್ಷ್ಮೀ ಮುಂದಿನ ಸೇವೆ ಮಾತ ದೇವರಿಗೆ ಸಂತೃಪ್ತಿ ಆಗ್ತದೆ. ಮಾತ ಅಕಲಕ್ಕಲ ಕಷ್ಟವನ್ನು ಇನ್ನೊಂದು ಅಕ್ಕಲಿಗೆ ಮಾತ ದೀನ ಭಕ್ತಿಗೆ ರಕ್ಷಣೆ ಕೊಡುತ್ತೆ ಎಂದು ದೇವರನ್ನ ವಾಕ್ಯ. ಆ ಪ್ರಕಾರ ಮುಂದಕ್ಕೂ ಭಕ್ತಿಯಿಂದ ಆರಾಧನಾ ನಡೆಸ್ಕೊಂಡು ಹೋಗಲಿ. ಕ್ಷೇತ್ರವನ್ನು ಬೆಳೆಸಿಕೊಂಡು ನಂಬಿದ ಭಕ್ತರಿಗೆ ಬೇಕಾದಿಷ್ಟಾರ್ಥ ಮುಂದಕ್ಕೂ ನಡೆಸಿಕೊಟ್ಟು ಇಲ್ಲಿ ಯಾವೊಂದು ರೀತಿಯ ತೊಂದರೆ ಕುರಿತು ಸಹ ನನ್ನನ್ನು ಪ್ರಾರ್ಥಿಸಿಕೊಂಡಿರ್ತಕ್ಕಂತೆ ಸಮಸ್ತರಿಗೂ ಬೇಕಾದವರವರ ಇಷ್ಟಾತ್ಮ ಕ್ಷೇತ್ರದ ಸರ್ವ ರೀತಿಯಲ್ಲಿ ಸಂಧಾನ ನಡೆಸಿಕೊಟ್ಟಿದೆ. ಮಾತೆಲ್ಲ ಭಕ್ತಿ ರೂಪದೆ ರಕ್ಷಣೆ ಕೊಡುತ್ತೆ ಎಂದು ದೇವರನ್ನ ವಾಕ್ಯ. ಯಾವುದು ವಿಶೇಷ ಬೇರೇನಾದರೂ ಕೇಳಿಕೆ ಪ್ರತಿ ಕುರ್ಬ ಸೇವೆಯನ್ನು ಕೊಟ್ಟಿದ್ದೇವೆ. ಎಲ್ಲ ರೀತಿಯಲ್ಲಿ ಅನುಗ್ರಹ ಮಾಡಿ ಮುಂದೆ ನಿರಂತರವಾಗಿ ಸಮಸ್ತ ಭಕ್ತರ ಒಕ್ಕೂಟ ಕೂಡಿಸಿಕೊಂಡು ಅವೆಲ್ಲರ ಕೈಯಿಂದ ಆ ಸೇವೆಯನ್ನು ತೆಗೊಳ್ಳುವ ಯೋಗವಾಗಿ ಎಲ್ಲ ಭಕ್ತರಿಗೂ ನಮಗೆಲ್ಲರಿಗೂ ಅನುಗ್ರಹಿಸಬೇಕು. ಸಮಿತಿಗಳು ಕ್ಷೇತ್ರ ನಂಬಿಕೊಂಡು ಹೋದಂತೆ ಹಲವು ರೀತಿಯ ಸತ್ಕಾರ್ಯಗಳು ವಿಶೇಷ ಸೇವೆಯನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಹಲವು ರೀತಿಯ ಕುಂದುಕೊರತೆಗಳು ಬರ್ಬೋದು. ಆ ಕಾಲದಲ್ಲಿ ಪೂರ್ವದಲ್ಲಿ ಕೊಟ್ಟ ವಾಕ್ಯ ಯಾವುದೇ ನನ್ನ ಸಂಧಾನಕ್ಕೆ ಪಾದಕ್ಕೆ ಹಾಕೋದು ನಾನು ಕೊಡ್ಕೊಳ್ತೇನೆ ಅಂತೇಳಿ ಅಷ್ಟವರೆಗೆ ಇವತ್ತು ನೀವು ಸರ್ವರು ನಡೆಸಿಕೊಟ್ಟ ಸೇವೆಗಳು ಸಾನ್ನಿಧ್ಯಕ್ಕೆ ಚಿತ್ತತೃಪ್ತಿ ಆದಂತೆ ಮುಂದಕ್ಕೂ ನಂಬಿಕೊಂಡು ಹೋದಂತೆ ಈ ಸ್ಥಳದಲ್ಲಿ ಯಾವ ಕುಂದುಕೊರತೆಯೂ ಬಾರದಂತೆ ಮುಂದಕ್ಕೆ ಪೂರ್ಣ ರೀತಿಯಲ್ಲಿ ಸರ್ವರಿಗೆ ಅನುಕೂಲ ಅನುಗ್ರಹ ಸಂತೋಷ ನಡೆಸಿಕೊಡ್ತೇನೆ. ಬ್ರಹ್ಮವರ್ಗ ಪ್ರಸಾದ ತಗೊಂಡವರೆಲ್ಲ ಕೆಳಗೆ ಹೋಗಬೇಕು. ಆಯ್ತಾ? ಇಂಥ ಪ್ರಸಾದ ಕೆಳಗೆ ಕೊಡ್ತಾರೆ. ಇಲ್ಲಿ ಹಿಂಗಾರ ದೇವರ ಪ್ರಸಾದ ತಗೊಂಡು ಎಲ್ಲರೂ ಕೆಳಗೆ ಹೋಗಬೇಕು. ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಇಲ್ಲೇ ನಿಲ್ಲಬೇಕು. ಆಯ್ತಾ? ಎಲ್ಲರೂ ಪ್ರಸಾದ ಹಿಂಗಾರ ತಗೊಂಡವರು ನಮಸ್ಕಾರ ಮಾಡಿ ದೀಪ ಪ್ರಸಾದ ಕೆಳಗೆ ಕೊಡ್ತಾರೆ. ಆಯ್ತಾ? ಬೇರೆಯವರಿಗೆ ಅವಕಾಶ
ದೇವರ ಸೇವೆಗೆ ಅವತ್ತಿಂದ 14 ವರ್ಷದಿಂದ ಭಾಗಿಯಾಗಿದ್ದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಏನು ಬೇಕು ಐಕಾಗ್ರೆ ಮಾಡಿಕೊಳ್ಳುವ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಬೇಕು. ದೇವರೆಲ್ಲ ರೀತಿಯಲ್ಲಿ ನಿಮ್ಮ ಕಷ್ಟಗಳ ದುಃಖಗಳನ್ನೆಲ್ಲ ಪರಿಹಾರ ಮಾಡಿ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡಿ ಈ ಕ್ಷೇತ್ರಕ್ಕೆ ಯಾವ ಸಂಸ್ಕಾರ ದೇವರ ಸಾಹಿತ್ಯ ದೇವರ ಸೇವೆಗೆ ಅವತ್ತಿಂದ 14 ವರ್ಷದಿಂದ ಭಾಗಿಯಾಗಿದ್ದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಏನು ಬೇಕು ಐಕಾಗ್ರೆ ಮಾಡಿಕೊಳ್ಳುವ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಬೇಕು. ದೇವರೆಲ್ಲ ರೀತಿಯಲ್ಲಿ ನಿಮ್ಮ ಕಷ್ಟಗಳ ದುಃಖಗಳನ್ನೆಲ್ಲ ಪರಿಹಾರ ಮಾಡಿ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡಿ ಈ ಕ್ಷೇತ್ರಕ್ಕೆ ಯಾವ ಸಂಸ್ಕಾರ ದೇವರ ಸಾಹಿತ್ಯ Yes.